ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉಚಿತ ಸಾಮೂಹಿಕ ಮದುವೆ ಸಪ್ತಪದಿ ಕಾರ್ಯಕ್ರಮವು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಜಗತ್ಪ್ರಸಿದ್ಧ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದ ಸ್ವರ್ಣಮುಖಿ ರಂಗಮಂದಿರದಲ್ಲಿ ನಡೆಯಿತು. ಬುಧವಾರ ಗಜಾನನ ಜೋಯಿಸರ ನೇತೃತ್ವದಲ್ಲಿ ಬೈಂದೂರು ಕೆರ್ಗಾಲಿನ ಶ್ರೀಧರ್ ಪೂಜಾಯಿ, ಉಡುಪಿಯ ಮಣಿಪ್ರಭಾ ಶೆಟ್ಟಿ, ಕುಂದಾಪುರ ಜಪ್ತಿಯ ಪ್ರಶಾಂತ್ ಪೂಜಾರಿ, ಸೌಕೂರಿನ ನಂದಿನಿ ದೇವಾಡಿಗ, ಗುಜರಾತಿನ ಶ್ರೀಪಾದ ಪಾಲಂಕರ್, ಅಂಕೋಲಾದ ಪಲ್ಲವಿ, ಉತ್ತರ ಕನ್ನಡ ಯಾಣದ ಗಜಾನನ ಕುಮಟಾದ ಶಾರದಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಬೈಂದೂರು ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಬಳಿಕ ಶುಭ ಹಾರೈಸಿದ್ರು. ಎಷ್ಟೋ ಹುಡುಗರಿದ್ದಾರೆ, ನನ್ನ ಒಂದು 30-40 ಹುಡುಗರು ಒಳ್ಳೆ ಸಚ್ಚಾರಿತ್ಯ ಉಳ್ಳವರಿಗೂ ಸಹ ಒಳ್ಳೆಯ ವಧು ಸಿಗದೇ ಇರುವಂಥ ಕಾಲ ಬಂದಿದೆ ಈಗ. ಅದರಿಂದ ಈ ಕಾಲ ದೇವಸ್ಥಾನದಲ್ಲಿ ಇದು ಮದುವೆ ಮಾಡುವಂಥ ಕಾರ್ಯಕ್ರಮ ಮುಂದುವರೆದರೆ ಎಲ್ಲವೂ ದೇಶ ಸುಭಿಕ್ಷತೆ ಆಗುತ್ತೆ ಎನ್ನುವುದರ ಜೊತೆಯಾಗಿ ಇವತ್ತಿನ ನವ ವಧುವರರಿಗೆ ನನ್ನ ಆರಾಧ್ಯ ದೇವತೆ ಆದಿಪರಾಶಕ್ತಿ ಮೂಕಾಂಬಿಕೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಲಿ, ನಿಮ್ಮ ಮುಂದಿನ ಎಲ್ಲ ಇಷ್ಟಾರ್ಥ ಸಿದ್ಧಿಯಾಗುವಂತಾಗಲಿ ಅಂತ ಹೇಳಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಶ್ರೀ ರವಿಶಂಕರ್ ಗುರೂಜಿ ನವಜೋಡಿಗೆ ಆಶೀರ್ವದಿಸಿದರು. ಸಮಯದಲ್ಲಿ ದೇವಳದ ಕಾರ್ಯನಿರ್ವಹಣಾಧಿಕಾರಿ ಎಸ್ಪಿಬಿ ಮಹೇಶ್, ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ, ಜಯಾನಂದ ಹೋಬಳಿದಾರ್, ಗೋಪಾಲಕೃಷ್ಣ ಶೆಟ್ಟಿ, ಸಂಧ್ಯಾ ರಮೇಶ್, ರತ್ನ, ಕೆಪಿ ಶೇಖರ್, ಕ್ಷೇತ್ರದ ಅರ್ಚಕ ಶ್ರೀಧರ್ ಅಡಿಗ ಮೊದಲಾದವರಿದ್ದರು.